ಮಂಗಳೂರಿಗರು ಅತಿಥಿ ಸತ್ಕಾರ ಇರಲಿ, ಪ್ರವಾಸಿಗರಿಗೆ ಆದ್ಯತೆ ನೀಡುವ ವಿಷಯದಲ್ಲಿ ಇರಲಿ ಸದಾ ಎತ್ತಿದ ಕೈ. ಆದರೆ ಕೆಲವು ಮತಾಂಧ ಕಾಮುಕರ ತೆಬಲಿನಿಂದಾಗಿ ಹೇಗೆ ನಗರಕ್ಕೆ ಕೆಟ್ಟ ಹೆಸರು ಬರುತ್ತದೆ ಎನ್ನುವುದಕ್ಕೆ ಈ ವಿಡಿಯೋ ನೋಡಿ. ಇದು ಸ್ಟೇಟ್ ಬ್ಯಾಂಕ್ ಬಸ್ ನಿಲ್ದಾಣದ ವಿಡಿಯೋ. ಯಾವುದೋ ಬೇರೆ ಊರಿನಿಂದ ಕುಟುಂಬವೊಂದು ಹೋಟೆಲ್ ರೂಮಿಗೆ ಹಣ ಇಲ್ಲದೆ ರಸ್ತೆ ಬದಿಯಲ್ಲಿ ರಾತ್ರಿಗಳಲ್ಲಿ ಮಲಗಿರುವಾಗ ರಿಕ್ಷಾ ಚಾಲಕನು ಅಲ್ಲಿ ಬಂದು ಮಲಗಿದ ಕುಟುಂಬದ ಹೆಣ್ಣು ಮಗಳ ಖಾಸಗಿ ಜಾಗ ಕೈಯಾಗಿ ತನ್ನ ಕಾಮಕೃಷಿ ತೀರಿಸಲು ಪ್ರಯತ್ನಿಸುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇಂತಹ ಕಂತ್ರಿಗಳು ರಿಕ್ಷಾ ಚಾಲಕರ ಸೋಗಿನಲ್ಲಿ ಇರುವುದೇ ಸಭ್ಯ ರಿಕ್ಷಾ ಚಾಲಕರಿಗೆ ಕಪ್ಪು ಚುಕ್ಕಿಯಾಗಿದೆ. ಈತನ ಪರಿಚಯ ಇರುವ ರಿಕ್ಷಾ ಚಾಲಕರು ನಾಗರಿಕರು ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದರೆ ಪೊಲೀಸರು ಆತನನ್ನ ವಿಚಾರಿಸುವುದಕ್ಕೆ ಸಾಧ್ಯವಾಗುತ್ತೆ.